ವಾಮಂಜೂರು ಸಮೀಪದ ಶೆಡ್ಡೆ ಅರ್ಬಿ ಕುಟುಂಬದ ದೈವ ದೇವರುಗಳ ವರ್ಷಾವಧಿ ನೇಮ ಮತ್ತು ಕೋಲಾ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಿದ್ರು. ಪ್ರತಿ ವರ್ಷದಂತೆ ಶೆಡ್ಡೆ ಅರ್ಬಿ ಕುಟುಂಬದ ದೈವ ದೇವರುಗಳ ವರ್ಷಾವಧಿ ನೇಮೋತ್ಸವವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರುತ್ತಿದೆ. ಅಣ್ಣಪ್ಪ ಪಂಜುರ್ಲಿ ವರಹ ಮತ್ತು ಶಾಸನ ಮೂರ್ತಿ ದೈವಗಳಿಗೆ ನೇಮ ಹಾಗೂ ಕೋಲ ಬಲಿಯೂ ನಡೆಯಿತು. ಈ ಬಗ್ಗೆ ಅಧ್ಯಕ್ಷರಾದ ಎಸ್ ಶಿವರಾಮ ಮಲ್ಲಿ ಅವರು ಮಾತನಾಡಿ, ಶೆಡ್ಡೆ ಅರ್ಬಿ ಕುಟುಂಬದವರು ನಡೆಸುವ ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ಬಾರಿ ಕಾರ್ಣಿಕದ ಸತ್ಯ ಕಲ್ಲುಟ್ಟಿ ದೈವ ಒಂಜಿ ಪೊರ್ತುಡು ಇಲ್ಲಿಗೆ ಸೂಪಾಡ್ದಿನಲ್ಲ ಉಂಡು. ಆನ ಕೆಲಸ ಕಾರ್ಯಗಳು ಸರಿಟ್ಟು ನಡತಿಜಿಡ ಇಲ್ಲಿಗೆ ಸೂಪಾಡ್ದಿನಲ್ಲ ಉಂಡು. ಕಟ್ಟದಿನ ನಲ್ಕೆದೆ ಒಂದು ಸರ್ತಿ ಪಣಂದೆ ಒಂಜಿ ಸೀರೆನ ಕೊಣೆ ಪಣದಾನ ಇಲ್ಲಿಗೆ ಸೂಪಾಡ್ದಿನಲ್ಲ ಉಂಡು. ಒಂಜಿ ತಂತಿರದಾರ ಬತ್ತದ ಭೂತೋಗ ಅಪಮಾನ ಮಲ್ತೇರು ಪಂಡದು ಆರು ಕುಲ್ದಿನ ಕುರ್ಸುಡ್ದು ಕಂಕನೆ ಬುಡ್ದಿನಲ್ಲ ಉಂಡು. ಇಂಚಿನ ಪೂರ ಈ ಎಡ್ಡೆ ರೀತಿದ ಒಂಜಿ ದೈವ ಕಷ್ಟೋಗು ಬಾರಿ ಇಷ್ಟಾರ್ಥಲೆಯನ್ನು ಕೊರೊಂದು ಬೊಕ್ಕ ಹಂಕಾರದ ಪಾಯನಕ್ಲೆಗೆ ಸರಿಯಾದ ಪ್ರಾಯಶ್ಚಿತ್ತಲೆಯನ್ನು ಕೊರೊಂದು ಬಾರಿ ಜನಕ್ಲೇನು ಭಕ್ತಿಡು ನಮ್ಮಿನಕ್ಲೇನು ಇಂಬು ಕೊರೊಂದು ಬತ್ತಿನಂಚಿನ ದೈವ. ಈ ಸಂದರ್ಭ ಕಾರ್ಯದರ್ಶಿ ಗಿರೀಶ್ ಶೆಟ್ಟಿ ಹಾಗೂ ಅರ್ಬಿ ಕುಟುಂಬದ ಟ್ರಸ್ಟಿಗಳು, ಅರ್ಬಿ ಕುಟುಂಬಿಕರು ಮತ್ತು ಬಂಧುಗಳು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.